ಮಲೆನಾಡಿನಲ್ಲಿ ಕಾರ್ಣಿಕ ಮೆರೆದುಕೊಂಡು ಬರುತ್ತಿರುವ ಸರ್ವಶಕ್ತಿ ದೈವವಾಗಿ ಆರಾಧನೆಗೊಳ್ಳುತ್ತಿರುವ ಕೊರಗಜ್ಜ ಕ್ಷೇತ್ರಕ್ಕೆ ಇಂದು ಸಾವಿರಾರು ಮಂದಿ ಬಂದು ತಮ್ಮ ದುಃಖ ದುಮ್ಮಾನಗಳನ್ನು ತೋಡಿಕೊಳ್ಳುತ್ತಾರೆ. ಅಜ್ಜ ಎಂದು ಬೇಡಿಕೊಂಡು ಬಂದವರನ್ನ ಎಂದಿಗೂ ಕೈಬಿಡಲ್ಲ ಈ ಕೊರಗಜ್ಜ. ಇದೇ ಕಾರಣಕ್ಕೆ ಕಟಪಾಡಿ ಪೇಟೆ ಬಿಟ್ಟು ಕೊರಗಜ್ಜನ ಸಾನ್ನಿಧ್ಯದಲ್ಲೂ ಕೂಡ ಪವಾಡವೊಂದು ನಡೆದಿದೆ. ಏನಂತೀರಾ, ಬನ್ನಿ ನೋಡ್ಕೊಂಡು ಬರೋಣ. ಹೌದು, ಅಜ್ಜ ಕೊರಗಜ್ಜ ಎಂದು ನಂಬಿಕೊಂಡು ಬಂದವರನ್ನ ಎಂದಿಗೂ ಕೈ ಬಿಡಲಾರ ಈ ಕೊರಗಜ್ಜ. ಕೊರಗಜ್ಜನ ಪುಣ್ಯ ಸಾನ್ನಿಧ್ಯ ಶ್ರೀ ಕ್ಷೇತ್ರ ಕಟಪಾಡಿ ಪೇಟೆಪೆಟ್ಟು ಸ್ವಾಮಿ ಕೊರಗಜ್ಜ ಕ್ಷೇತ್ರದಲ್ಲಿ ಪವಾಡವೊಂದು ನಡೆದಿದೆ. ಇಲ್ಲಿನ ರವೀಶ್ ದಂಪತಿ ಕೊರಗಜ್ಜನ ಕ್ಷೇತ್ರದಲ್ಲಿ ಮಾಡಿಕೊಂಡ ಪ್ರಾರ್ಥನೆ ಫಲಿಸಿದೆ. ಇದೇ ಕಾರಣಕ್ಕೆ ದಂಪತಿ ಕುಟುಂಬ ಸಮೇತರಾಗಿ ಬಂದು ಕ್ಷೇತ್ರದಲ್ಲಿ ಅಜ್ಜನ ಮುಂದೆ ತೊಟ್ಟಿಲ ಸೇವೆ ಅರ್ಪಣೆ ಮಾಡಿದ್ದಾರೆ. ನನ್ನ ಪತ್ನಿ ಗರ್ಭವತಿ ಆದ ಸಂದರ್ಭ ಆಕೆಗೆ ಎದುರಾದ ಆರೋಗ್ಯ ಸಂಬಂಧಿತ ವಿಚಾರವಾಗಿ ನಾವು ಕೊರಗಜ್ಜನಲ್ಲಿ ಅರಿಕೆ ಮಾಡಿಕೊಂಡಿದ್ದೆವು. ಅದೀಗ ಫಲಿಸಿದೆ. ಈ ಕಾರಣಕ್ಕೆ ಇಲ್ಲಿಗೆ ಬಂದು ಹರಕೆ ಒಪ್ಪಿಸಿದ್ದೇವೆ ಎಂದು ಹರ್ಷಚಿತ್ತರಾಗಿ ರವೀಶ್ ಮತ್ತು ದಂಪತಿ ನುಡಿದಿದ್ದಾರೆ. ಇನ್ನು ಮಗುವಿಗೆ ಚಿರಾಂಶ್ ಎಂದು ನಾಮಕರಣ ಮಾಡಿದ್ದಾರೆ. ಎನ್ನ ಬಡದಿಗೆ 3 ತಿಂಗಳು ಪುನಃ ಟೈಮ್ ಉಡು ಅಲ್ಲಿಗೆ ಒಂಜಿ ಗರ್ಭದ ಒಂಜಿ ಪ್ರಾಬ್ಲಮ್ ಬರ್ತುಂಡು. ಅಂಚಾದು ಡಾಕ್ಟರ್ ಬಂದಿರು ಸ್ಟಿಚ್ ಪಾಡು ಬಂದಿರು. ಆ ಸ್ಟಿಚ್ ಪಾಡ್ದಲ ಕುಡೊಂದ್ಸಲ ಸ್ಟಿಚ್ದ ಪ್ರಾಬ್ಲಮ್ ಬರ್ತುಂಡು. ಐಟ್ರದ್ದು ಪಕ್ಕ ಇಂಗ್ಲ ಆಸ್ಪತ್ರೆ ಹೋದು KMC ಪೋನಾಗ ಅವಳು ಬಂದಿರು ಬೆಡ್ ರೆಸ್ಟ್ ಮಲ್ಪಡು ಬಂದಿರು. ಆ ಟೈಮ್ ಉಡು ಎನ್ನ ಬಡದಿ ಪಂಡ ಬಾಲ್ಯದ ಒಂಚೂರು ಗಡಿಬಿಡಿ ಆಂಡು ಪಂಡ ಬಾಲ್ಯನ ಒಂಚೂರು ಪ್ರಾಬ್ಲಮ್ ಮಸ್ತು ಇತ್ತು ಬಂದಿರು. ಆಪ್ ಕೊಡ್ತಾರೆ ಎನ್ನ ಬಡದಿ ನಮ್ಮ ಶ್ರೀ ಕ್ಷೇತ್ರ ಕಟ್ಪಾಡಿ ಕೊರಗಜ್ಜನ ಅವಳು ಪರಕೆ ಬಂಡಲು ಬಾಲೆ ಮಿನಿ ಎಡ್ಡೆಡು ಪುಟ್ಟುಂಡ ಮೂಲೆ ತೊಟ್ಟಿಲ್ಬಾಡು ಬಂಡಲು ಐಕ್ಯಾನ ಅದ ಬಂತೆ ಅವು ಇನ್ನು ಇಚ್ಛೆದಂಚಿನ ಎಂಕಲ್ ಮೂಲ ತೊಟ್ಟಿಲ್ಬಾಡು ಅಂದು ಬಾಲೆ ಎಡ್ಡೆ ರೀತಿಡು ಪೆದ್ದಿಯಲು ಎಡ್ಡೆ ರೀತಿಡು ಆಂಡು ಅಂಚಾದ ಎಂಕಲು ಇನಿ ಒಂದೇ ಶ್ರೀ ಕ್ಷೇತ್ರ ಬರ್ತದೆ. ಬಾಲೆ ತೊಟ್ಟಿಲ್ಬಾಡು ನಂಚಿಂದ ಒಂಜಿ ಕ್ರಮನು ಮೂಲ ವಯಸ್ಸಾಯ ಐಕ್ ನಮ್ಮ ಮುಲ್ತ ಕ್ಷೇತ್ರದ ಪೂರ ಎಡ್ಡೆ ಸಹಕಾರ ಕೊರಿಯರು ಕೊರಗಜ್ಜನ ಅವಲೇ ಎಂಕುಲು ತೊಟ್ಟಿಲು ಪಾಡ್ದು ಅವಲೇ ಪುದರ್ದೀಪಿನಿಂದ ಎಂಕುಲು ಪರಕ್ಕೆ ಬಂದಿತ್ತ ಅಂಚಾದ ಎಂಕುಲು ಇನ್ನಿತ ದಿನ ಇಡೇ ಬತ್ತದು ಮೂಲೆ ಅಜ್ಜನವಲೇ ತೊಟ್ಟಿಲ್ ಪಾಡ್ದು ಪುದರ್ದೀಪಿನ ಒಂಜಿ ಕ್ರಮವನ್ನು ಮಲ್ತ. ಕಷ್ಟದ ಸಂದರ್ಭದಲ್ಲಿ ಕೊರಗಜ್ಜನಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಅದು ಖಂಡಿತ ಫಲಿಸುತ್ತದೆ ಎನ್ನುವುದನ್ನು ನಾವು ಇಲ್ಲಿನ ಹಲವು ನಿದರ್ಶನಗಳಲ್ಲಿ ಕಂಡುಕೊಂಡಿದ್ದೇವೆ. ಭಕ್ತರ ಕಷ್ಟ ಪರಿಹರಿಸಲು ಕೊರಗಜ್ಜ ಸದಾ ಕೃಪೆ ತೋರುತ್ತಾನೆ. ಇಲ್ಲಿ ಎಲ್ಲವೂ ನಡೆಯುವುದು ನಂಬಿಕೆಯ ಮೇಲೆ. ಈ ದಂಪತಿಯ ನಂಬಿಕೆ ಅವರನ್ನ ಕಾಪಾಡಿದೆ. ಮುಂದಿನ ದಿನಗಳಲ್ಲಿ ಇವರ ಬದುಕು ಸುಂದರವಾಗಲಿ ಎಂದು ನಮ್ಮ ಆಶಯ ಎನ್ನುತ್ತಾರೆ ಕ್ಷೇತ್ರದ ಮುಖ್ಯಸ್ಥರಾದ ತುಕಾರಾಮ ಅವರು. ಶ್ರೀ ಕ್ಷೇತ್ರ ಪೇಟೆ ಬಿಟ್ಟು ಕಟ್ಪಾಡಿಡು ಒಂಜಿ ವಿಶೇಷವಾಯಿನ ಪರಕೆ ವಿಶೇಷವಾಯಿನ ಒಂಜಿ ಸೇವೆ ಇನ್ನಿತಾದಿನ ನಡೆದ ವಿಚಾರ ಐತೆ. ಈ ಸಾನ್ನಿಧ್ಯದ ಒಂಜಿ ಭಕ್ತರು ಕ್ಷೇತ್ರ ಬಂದ್ಬಿಟ್ಟಂಚನೆ ರವೀಶ್ವರನ ಸಂಸಾರ ಅದಾನ ಶಿಶುಬಾಲೆಗೆ ಜನ್ಮನು ಕೊರ್ಪುನಂಚಿನ ಪುರ್ತುಡು ವಾರ್ಡದ ಮೊದಲು ಪೋನಾಗ ಆರೋಗ್ಯಡು ಗರ್ಭಕೋಶಡು ಇವತ್ತಿನಂಚಿನ ತೊಂದರೆಗೆ ಬೋಡಾದು ವೈದ್ಯರೇ ಕೈ ಬಿಡ್ಪುನಂಚಿನ ವಿಚಾರ ಆ ಪುರ್ತುಡು ಅಕಲಿಗೆ ತೋಜಿನಿ ಶ್ರೀ ಕ್ಷೇತ್ರ ಪೇಟೆ ಬಿಟ್ಟು ಕಟ್ಪಾಡಿ ಭಗವಾನ್ ಶ್ರೀ ಬೊಬ್ಬುಸ್ವಾಮಿ ಅಂಚೆನೆ ಅಜ್ಜ ಕೊರಗಜ್ಜನೊಂಜಿ ಸತಿಪತಿ ಒಟ್ಟಾದೊಂಜಿ ಕೈ ಪ್ರಾರ್ಥನೆ ಮಲ್ಪೇರು. ಆ ಶಿಶುಬಾಲಿಗೆ ಪೊರ್ತುಡು ಜನನ ಮಲ್ಪಾದ ಕೊರಿಯರಂದಾಂಡ ಅವೇ ಒಂಜಿ ಪುಣ್ಯ ಕ್ಷೇತ್ರಡು ಆ ಶಿಶುಬಾಲಿನ ನಾಮಕರಣ ಮಲ್ಪ ಈ ತೊಟ್ಟಿಲುಬಾಡಿನ ಕಾರ್ಯಕ್ರಮ ಮಲ್ಪ ಒಂಜಿ ಪ್ರಾರ್ಥನೆ ಪರಕಿನ ದಿವಂಬೇರು ಅಕುಲು ಮಲ್ತಿನ ಆ ಪ್ರಾರ್ಥನೆಗೆ ಕಿಬಿಕುರಂದು ಬೊಬ್ಬುಸ್ವಾಮಿ ಅಂಚೆನೆ ಕೊರಗಜ್ಜ ಶಿಶುಬಾಲೆಗೆ ಪೊರ್ಲುಡು ಜನನ ಮಲ್ಪ ಆದಿರು. ಶಿಶುಬಾಲೆಗಾವಡು ಜನ್ಮ ಕೊರನ ಅಪ್ಪೆಗಾವಡು ಒವೇ ರೀತಿದ ತೊಂದರೆ ಬಾಧಿದ ಅಂತ ಮಲ್ಪಾದು ಕೊಡ್ತೇವೆ. ಇನ್ನಿದ್ದ ದಿನಟು ಶ್ರೀ ಕ್ಷೇತ್ರಡು ಇಡೀ ರಾಜ್ಯ ಗ್ರಾಮ ಸದ್ಭಕ್ತರು ಅಂಚನೆ 10 ಸಮಸ್ತೆ ಒಡನಾಟ ಅದು ಇನ್ನಿತ ಕಾರ್ಯಕ್ರಮನು ಬಾರಿ ಪೊರ್ಲುಡು ಮಲ್ತಲ್ಲ ಕಾಂಡು ಇಂದೊಂಜಿ ಕಾರ್ಯಾನುಭಾಗ ಮಲ್ತಿನ ಎಂಕಲೆಗಳ ಬಾರಿ ಒಂಜಿ ಖುಷಿತ ಬಾರಿ ಹೆಮ್ಮೆದ ವಿಚಾರ. ಬೊಬ್ಬುಸ್ವಾಮಿ ಕ್ಷೇತ್ರಡು ಒಂದು ಸುರೂಕಾದ ಆಪುನೊಂದು ಪಂಡಲ ತಪ್ಪಾವಂದು ಬೊಬ್ಬುಸ್ವಾಮಿ ಅಂಚನೆ ಕೊರಗಜ್ಜೆ ನನಲ ಭಕ್ತರನ್ನ ಕಷ್ಟಕ್ಕೂ ತೆರೆನ ಕೃಪಾವಂದು ಅಕಲ ಕಷ್ಟನು ದೂರ ಸಾರಿ ಮಲ್ಪಾದು ಆ ಸಂಸಾರಗಾವಡು ಆ ಶಿಶುಬಾಲೆಗಾವಡು ನೆಮ್ಮದಿದ ಬದುಕಿಗೊಂಜಿ ಅನುಗ್ರಹ ಮಲ್ಪಾದು ಕೊರಡಂದು ಗುರಿಕಾರರು ಅಂಚನೆ 10 ಸಮಸ್ತನ ಪರವಾದ ಪ್ರಾರ್ಥನೆ. ಒಟ್ಟಿನಲ್ಲಿ ದಂಪತಿಯ ಕಷ್ಟದ ಸಂದರ್ಭದಲ್ಲಿ ಕೊರಗಜ್ಜ ಕೈ ಹಿಡಿದು ಕಾಪಾಡಿದ್ದಾನೆ.
ರವೀಶ್ ಕುಟುಂಬದಲ್ಲೀಗ ಸಂಭ್ರಮ ಮನೆ ಮಾಡಿದೆ. ಪುಟ್ಟ ಮಗು ಚಿರಾಂಶ್ ನಗು ಇವರ ನೋವನ್ನೆಲ್ಲ ಮರೆಮಾಚಿದೆ. ಶ್ರೀ ಕ್ಷೇತ್ರ ಕಟಪಾಡಿ ಪೇಟೆ ಬಿಟ್ಟು ಸ್ವಾಮಿ ಕೊರಗಜ್ಜ ಕ್ಷೇತ್ರ ಬೆಳಗುತ್ತಿದೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24/7 ಉಡುಪಿ.